ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ಇದು ಮರಗೆಣಸು. ಇದರಿಂದ ನಾನು ಉಪ್ಪುಕರಿ ಮಾಡ್ತೇನೆ. ಬನ್ನಿ ನೋಡುವ. ಪೀಸ್ ಮಾಡ್ಕೊಂಡಿದ್ದೇನೆ. ಇದು ಯಾಕೆ ಇಷ್ಟುದ್ದ ಪೀಸ್ ಮಾಡಿದ್ದೇನೆ ಅಂದರೆ, ಇದರ ದಪ್ಪ ಸಿಪ್ಪೆ ತೆಗಿಬೇಕು ನಾವು. ಅದು ಹೇಗೆ ಅಂದರೆ ನೋಡಿ, ಹೀಗೆ ಸ್ವಲ್ಪ ಕಚ್ಚಾಕೋದು. ಹೀಗೆ ಕಚ್ಚಾಕಿ ಆದಮೇಲೆ ಇದನ್ನು ನೋಡಿ ಹೀಗೆ ನೋಡಿ ಈ ರೀತಿ ತೆಗಿಬೇಕು. ಇದನ್ನು ಸಿಪ್ಪೆ ತೆಗೆದು ಇಷ್ಟು ದಪ್ಪದುಂಟಲ್ಲ, ಇದು ತೆಗಿಬೇಕು. ಇದು ಸ್ವಲ್ಪ ಪಿತ್ತ ಅಂತ ಹೇಳ್ತಾರೆ, ಅದಕ್ಕೆ ಇದನ್ನೆಲ್ಲ ತೆಗಿಬೇಕು. ಒಂದು ವೇಳೆ ಗಂಟಿನಾಗಿದ್ದು ಬರದೇ ಇದ್ದರೆ ಅದನ್ನು ಸ್ವಲ್ಪ ಹೀಗೆ ಕತ್ತಿಯಲ್ಲಿ ಕೂಡ ತೆಗಿಬೋದು. ಆಮೇಲೆ ಸಣ್ಣ ಸಣ್ಣ ಪೀಸ್ ಮಾಡಿಕೊಳ್ಳುವ. ಇದು ತೊಳಿಲಿಕ್ಕೆ ಉಂಟು, ಹಾಗಾಗಿ ನೆಲದಲ್ಲಿ ಇಟ್ಟಿದ್ದೇನೆ ನೋಡಿ. ಇದು ಉಪ್ಪುಕರಿ ಮಾಡಲಿಕ್ಕೆ ಇಷ್ಟಿಷ್ಟು ನೋಡಿ, ಇಷ್ಟಿಷ್ಟು ದೊಡ್ಡ ಪೀಸ್ ಮಾಡ್ಕೊಳ್ತೇನೆ ನೋಡಿ. ಈ ರೀತಿ ಕಟ್ ಮಾಡ್ಕೊಂಡಾಗಿದೆ. ಇದು ನಮಗೆ ಈಗ ಏನೆಲ್ಲ ಸಾಮಗ್ರಿ ಬೇಕು ಅದನ್ನು ಹಾಕಿ ನಾವು ಇದರ ಉಪ್ಪುಕರಿ ಮಾಡ್ಕೊಳ್ಳುವ. ಮತ್ತು ಇದು ನಮಗೆ ಬೇಡ, ಹೀಗೆ ದಪ್ಪದು ಇದು ತೆಗೆದು ಬಿಸಾಡುವಂಥದ್ದು. ಇದೆಲ್ಲ ಕಸ. ಈಗ ಮರಗೆಣಸು ಉಪ್ಪುಕರಿಗೆ ಎಣ್ಣೆ ಹಾಕ್ಕೊಳ್ತಿದ್ದೇನೆ. ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೇನೆ, ಒಂದು ಅರ್ಧ ಟೀ ಸ್ಪೂನು. ಪಟ ಆಯಿತು. ಈಗ ಅರ್ಧ ಟೀ ಸ್ಪೂನು ಇದು ಉದ್ದಿನ ಬೇಳೆ ಹಾಕ್ತಿದ್ದೇನೆ. ಅದು ಕಾದಿದೆ. ಈಗ ಕರಿಬೇವು ಹಾಕಿದ ನಂತರ ನೀರುಳ್ಳಿ ಹಾಕ್ಕೊಳ್ತಿದ್ದೇನೆ. ಇದಕ್ಕೀಗ ಹಚ್ಕೊಂಡ ಕಾಯಿ ಮೆಣಸು ಹಾಕ್ಕೊಳ್ತೇನೆ. ಒಂದು 4ರಿಂದ 5 ಹಾಕ್ಕೊಂಡಿದ್ದೇನೆ ನಾನು. ಸ್ವಲ್ಪ ಖಾರವಾಗಿ ಇದ್ದರೆ ಚೆಂದ ಆಗ್ತದಲ್ಲ, ಅದಕ್ಕೆ. ಈಗ ಟೊಮೆಟೊ ಹಾಕ್ಕೊಳ್ತೇನೆ. ಒಂದು 2 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೇನೆ. ಈಗ ಉಪ್ಪು ಹಾಕ್ಕೊಳ್ಳುವ. ಅದು ಟೊಮೆಟೊ ಸ್ವಲ್ಪ ನೀರಾಗಲಿಕ್ಕೆ ಒಳ್ಳೆಯದಾಗ್ತದೆ. ಟೇಸ್ಟಿಗೆ ತಕ್ಕ ಉಪ್ಪು ನಾವು ಎಷ್ಟು ತುಂಡು ಬಳಸ್ಕೊಳ್ತೇವೆ ನೋಡಿ ನಾವು ಉಪ್ಪು ಹಾಕ್ಕೊಳ್ಳುವ. ನೋಡಿ, ಇದು ಮರಗೆಣಸಿನ ಹೋಳು. ಇದು ಒಬ್ಬೊಬ್ಬರು ಸ್ವಲ್ಪ ಬೇಯಿಸಿ ನೀರು ತೆಕ್ಕೊಳ್ತಾರೆ, ಆದರೆ ಬೇಯಿಸಿ ನೀರು ತೆಕ್ಕೊಳ್ಳೋ ಅಗತ್ಯ ಇಲ್ಲ. ಯಾಕಂದರೆ ಅದು ತುಂಬ ಚೆನ್ನಾಗಿರುತ್ತೆ. ಒಬ್ಬೊಬ್ಬರಿಗೆ ಸ್ಮೆಲ್ ಒಳ್ಳೆಯದಾಗೋದಿಲ್ಲ ಅಂತಿದ್ದರೆ ಸ್ವಲ್ಪ ಬೇಯಿಸಿ ಅದನ್ನು ನೀರು ತೆಕ್ಕೊಂಡು ಕೂಡ ಉಪ್ಪುಕರಿ ಮಾಡಬಹುದು, ಅಂದರೆ ನೀರನ್ನ ಚೆಲ್ಲೋದು. ಆದರೆ ನಾನು ಹಾಗೆ ಮಾಡ್ತಾ ಇಲ್ಲ, ತುಂಬ ಒಳ್ಳೆಯದುಂಟು. ಅಂದರೆ ನನಗೆ ಇದ್ರದ್ದು ಅನುಭವ ಉಂಟು. ಅಂದರೆ ಮೊದಲಿನಿಂದಲೂ ನನಗಿದ್ರು ತಿಂದು ಗೊತ್ತುಂಟು ಸಣ್ಣದ್ರಿಂದ. ಹಾಗಾಗಿ ನಾನು ಹಾಗೆಯೇ ಮಾಡ್ಕೊಳ್ತಿದ್ದೇನೆ. ಇದಕ್ಕೀಗ ಹಾಕ್ಕೊಳ್ತೇನೆ. ಅದರಲ್ಲಿ ಸಿಪ್ಪೆ ಏನಾದರೂ ಬಿದ್ದಿದ್ರೆ ತೆಗಿಬೇಕು. ಮತ್ತು ಅದರಲ್ಲಿ ಮಧ್ಯದಲ್ಲಿ ಒಂದು ನಾರು ಇರ್ತದೆ ನೋಡಿ, ಅದೀಗ ನಾನು ತೆಗೆದಿದ್ದೇನೆ. ಆಗ ನನಗೆ ತೋರಿಸ್ಲಿಕ್ಕೆ ಅದು ಅಷ್ಟು ನೆನಪಾಗಿರಲಿಲ್ಲ ನೋಡಿ. ಇದರ ಮಧ್ಯದಲ್ಲಿ ಇಲ್ಲೊಂದು ನಾರು ಬರ್ತದೆ, ಆ ನಾರಿದ್ದರೆ ತೆಗಿಬೇಕದು, ಅದು ಪಿತ್ತ. ನಾನು ಮಾತಾಡುವಾಗ ಸ್ವಲ್ಪ ತುಳು ಮಿಕ್ಸ್ ಆಗಬಹುದು, ಅಂದರೆ ನಾನು ಇಲ್ಲೇ ಹುಟ್ಟಿ ಬೆಳೆದವಳು, ಹಾಗಾಗಿ ನನಗೆ ಸ್ವಲ್ಪ ತುಳು ಮಿಕ್ಸ್ ಆಗ್ಬೋದು. ನೀವು ಸ್ವಲ್ಪ ಸುಧಾರಿಸ್ಕೊಳ್ಬೇಕು ಎಲ್ಲರೂ ನೋಡುವವರು. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು
ಮತ್ತು ನಾವು ಅದಕ್ಕೆ ಮುಚ್ಚಳ ಮುಚ್ಚಿ ಬೇಯಿಸಬೇಕು. ಈಗ ಬೆಂದಾದಮೇಲೆ ಅದಕ್ಕೆ ಮತ್ತೆ ಏನು ಸೇರಿಸ್ಲಿಕ್ಕೆ ಅಂತ ನೋಡುವ. ಒಂದು ಅರ್ಧ ಕಪ್ಪಿನಷ್ಟು ನೀರು ಸೇರಿಸ್ಕೊಳ್ತೇನೆ. ಅಂದರೆ ಇದು ಬೇಗ ಬೇಯ್ತದೆ, ತುಂಬ ಲೇಟ್ ಆಗೋದಿಲ್ಲ, ಹಾಗಾಗಿ ಅರ್ಧ ಕಪ್ಪು ಸಾಕು ಇದಕ್ಕೆ. ಪದೇ ಪದೇ ನಾವು ಅದನ್ನು ತೆಗೆದು ಹೀಗೆ ಮಚ್ಚುತ್ತಾ ಇರಬೇಕಾಗ್ತದೆ, ಅದನ್ನು ನಾನು ತೋರಿಸಲಿಲ್ಲ. ಮತ್ತೆ ನಾನು ಅದೇ ಕಪ್ಪಲ್ಲಿ ಮತ್ತೆ ಅರ್ಧ ಲೋಟ ನೀರು ಹಾಕ್ಕೊಂಡಿದ್ದೆ. ಅಂದರೆ ಒಂದೊಂದು ಗೆಣಸು ಸ್ವಲ್ಪ ಜಾಸ್ತಿ ನೀರು ತಗೊಳ್ತದೆ, ಒಂದೊಂದು ಗೆಣಸು ಸ್ವಲ್ಪ ಕಡಿಮೆ ನೀರು ತಗೊಳ್ತದೆ. ಹಾಗೆ ಇದು ಸ್ವಲ್ಪ ಜಾಸ್ತಿ ತಗೊಂಡಿದೆ ನೀರು. ಹಾಗೆ ಅದಕ್ಕೆ ಈಗ ನಾವು ಟೇಸ್ಟಿಗೆ ಒಂದು ಅರ್ಧ ಸ್ಪೂನು ಸಕ್ಕರೆ ಹಾಕ್ಕೊಳ್ತೇನೆ, ಮಗ್ಚಿಕೊಳ್ತೇನೆ. ಸ್ವಲ್ಪ ಮಿಕ್ಸ್ ಮಾಡಿ ಅದು ನಾವು ಮಿಕ್ಸ್ ಮಾಡುವಾಗ ಸ್ವಲ್ಪ ಇದರ ಕಡೆಯಲ್ಲಿ ಮಿಕ್ಸ್ ಮಾಡಿದರೆ ಒಳ್ಳೆಯದಾಗ್ತದೆ, ಪುಡಿ ಪುಡಿ ಆಗೋದಿಲ್ಲ ಹೆಚ್ಚು, ಸೌಟಿನ ಕಡೆಯಲ್ಲಿ. ಈಗ ತೆಂಗಿನಕಾಯಿ ಹಾಕ್ಕೊಳ್ತಿದ್ದೇನೆ. ತೆಂಗಿನ ತುರಿ ಒಂದು ಅರ್ಧ ಕಪ್ಪಷ್ಟು ಉಂಟು, ಅದು ಅವರವರ ಟೇಸ್ಟಿಗೆ ತಕ್ಕ ಹಾಕ್ಕೊಳ್ಬೋದು, ಎಷ್ಟು ಬೇಕಷ್ಟು. ಇದು ಸ್ವಲ್ಪ ಮತ್ತೆ ಮಿಕ್ಸ್ ಮಾಡಿಕೊಳ್ಳುವ. ಸಣ್ಣ ಉರಿಯಲ್ಲಿ ಇಟ್ಟಿದ್ದೇನೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೇನೆ. ಇದು ಬೇಕಿದ್ರೆ ಹಾಕ್ಕೊಳ್ಬೋದು, ಹಾಗದೇನಿರ್ಬೋದು. ಹಾಗೆ ನಾನು ಹಾಕ್ಕೊಂಡಿದ್ದೇನೆ. ಈಗ ರೆಡಿ ಆಯಿತು. ಈಗ ಇಳಿಸುವ, ಆಫ್ ಮಾಡುವ. ನೋಡಿ, ಮರಗೆಣಸಿನ ಉಪ್ಪುಕರಿ ರೆಡಿ ಆಯಿತು. ಟೇಸ್ಟ್ ಇರ್ತದೆ, ಚೆಂದ ಇರ್ತದೆ. ಆದರೆ ಒಬ್ಬೊಬ್ಬರಿಗೆ ಇಷ್ಟ ಆಗದೇನೆ ಇರ್ಬೋದು, ಹೇಳಲಿಕ್ಕಾಗೋದಿಲ್ಲ. ಮಾಡಿ ನೋಡಿ ತಿಂದರೆ ಗೊತ್ತಾಗೋದು. ಹಾಗೆ ನೋಡಿ, ಮಾಡಿ, ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ ವಿಜಯ ಲಾಕ್ಸ್ಗೆ. ಹಾಗೆ ನಾನು ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಸಿಗ್ತೇನೆ. ಬಾಯ್.